ದಕ್ಷಿಣ ಕನ್ನಡ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕದ ಪದಗ್ರಹಣ ಮತ್ತು ಉದ್ಘಾಟನಾ ಸಮಾರಂಭದ ವಿಚಾರವಾಗಿ ನಾವು ಈ ದಿವಸ ಪತ್ರಿಕಾಗೋಷ್ಠಿಯನ್ನು ಕರೆದಿರುತ್ತೇವೆ. ನಮ್ಮ ಮಂಗಳೂರು ತಾಲೂಕು ಘಟಕದ ನಿಯೋಜಿತ ಅಧ್ಯಕ್ಷರಾದಂತಹ ಶ್ರೀ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್, ಶ್ರೀ ಗಣೇಶ್ ಪ್ರಸಾದ್ ಜಿ ನಿಯೋಜಿತ ಗೌರವ ಕಾರ್ಯದರ್ಶಿಗಳು, ಎನ್ ಸುಬ್ರಾಯ ಭಟ್ ನಿಯೋಜಿತ ಕೋಶಾಧಿಕಾರಿ, ನಾನು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ನಿಯೋಜಿತ ಗೌರವ ಕಾರ್ಯದರ್ಶಿ, ಶ್ರೀಮತಿ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ನಮ್ಮ ಮಹಿಳಾ ಪ್ರತಿನಿಧಿ. ಇವತ್ತು ಈ ಪದಗ್ರಹಣ ಸಮಾರಂಭದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ನಿಯೋಜಿತ ಅಧ್ಯಕ್ಷರಾದಂತಹ ಡಾಕ್ಟರ್ ಎಸ್ ಮಂಜುನಾಥ್ ರೇವಣ್ಕರ್ ಅವರು ನಿಮಗೆ ನೀಡಲಿದ್ದಾರೆ. ಇನ್ನೊಬ್ಬ ಮಹಿಳಾ ಅಭ್ಯರ್ಥಿ ಶುಕ್ಲಾಕ್ಷಿ ಅವರು ಈ ಸಭೆಯಲ್ಲಿದ್ದಾರೆ, ಅವರಿಗೂ ನನ್ನ ಸ್ವಾಗತ. ಸಿರಿಗನ್ನಡಂ ಗೆಲ್ಗೆ ದಕ್ಷಿಣ ಕನ್ನಡ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ ಇದರ ಆಶ್ರಯದಲ್ಲಿ ಮಂಗಳೂರು ತಾಲೂಕು ಘಟಕಿನಲ್ಲಿ ಪದಗ್ರಹಣ ಹಾಗೂ ಉದ್ಘಾಟನಾ ಸಮಾರಂಭವನ್ನು ತಾರೀಕು 25ನೇ ತಾರೀಕು ಶುಕ್ರವಾರ 4:30 ಗಂಟೆಗೆ SDM ಲಾ ಕಾಲೇಜಿನಲ್ಲಿ ನಡೆಯುತ್ತಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾಧಿಕಾರಿಯಾದ ಡಾಕ್ಟರ್ ರಾಜೇಂದ್ರ KV ಇವರು ಬರ್ತಾ ಇದ್ದಾರೆ. ಹಾಗೆ ಮುಖ್ಯ ಅತಿಥಿಯಾಗಿ ಡಾಕ್ಟರ್ HR ವಿಶ್ವಾಸ್ ಅಖಿಲ ಭಾರತ ಪ್ರತಿಕ್ಷಣ ಪ್ರಮುಖ ಸಂಸ್ಕೃತ ಭಾರತಿಯಿಂದ ಅವರು ಉಪನ್ಯಾಸವನ್ನು ನೀಡಲಿದ್ದಾರೆ. ಸಭಾಧ್ಯಕ್ಷತೆ ಡಾಕ್ಟರ್ MP ಶ್ರೀನಾಥ್ ಅವರು ವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಮೇನ್ ಉದ್ದೇಶ ಏನಂತ ಹೇಳಿದ್ರೆ, ಇಡೀ ಮಂಗಳೂರು ತಾಲೂಕಿನ ಘಟಕಿದು ಎಲ್ಲರೂ ಬಂದು ಎಲ್ಲ ಮೆಂಬರ್ಶಿಪ್ ಮಾಡುವಂತ ಒಂದು ದೊಡ್ಡ ಉದ್ದೇಶವನ್ನು ಹಾಕೊಂಡಿದೆ. 1 ಲಕ್ಷ ಮೆಂಬರ್ಶಿಪ್ ಮಾಡ್ಬೇಕಂತೇಳಿ. ಯಾಕಂದ್ರೆ ಇವತ್ತಿನ 45 ವರ್ಷದಲ್ಲಿ ನಮ್ಮಲ್ಲಿ ಮೆಂಬರ್ಶಿಪ್ ಇರೋದು ಓನ್ಲಿ 300 ಈ ದಕ್ಷಿಣ ಕನ್ನಡ 3500 ಇತ್ತು. ಅದು ಮಂಗಳೂರು ತಾಲೂಕಿನಲ್ಲಿ ಓನ್ಲಿ 850 ಮೆಂಬರ್ಶಿಪ್ ಇತ್ತು. ಆದ ಕಾರಣ ಮೇನ್ ಉದ್ದೇಶ ಸರಳವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಸಾಹಿತ್ಯ ಅಭಿಮಾನಿಗಳು ಮತ್ತು ಎಲ್ಲರಿಗೂ ಮುಕ್ತ ಅವಕಾಶ ಇದೆ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ. ಇದರ ಮೇನ್ ಅಂತ ಹೇಳಿದ್ರೆ, ಲೈಫ್ ಲಾಂಗ್ ಮೆಂಬರ್ಶಿಪ್ಗೆ ಓನ್ಲಿ 500 ರೂಪಾಯಿ. ಅದರಲ್ಲಿ ಮಾನದಂಡ ಏನಂತಂದ್ರೆ 2 ಫೋಟೋ ತರಬೇಕು, 1 ಆಧಾರ್ ಕಾರ್ಡ್ ತರಬೇಕು. ಎಲ್ಲ ಸಾಹಿತ್ಯ ಅಭಿಮಾನಿಗಳಿಗೂ ಹಾಗೂ ಎಲ್ಲ ಇರುವಂತ ನಮ್ಮ ಮಂಗಳೂರು ಎಷ್ಟು ಜನ ಸದಸ್ಯರಿದೆ, ಪ್ರತಿನಿಧಿಗಳಿದ್ದಾರೆ, ಎಲ್ಲರಿಗೂ ಅವಕಾಶ ಇದೆ. ಈ ಅವಕಾಶವನ್ನು ಎಲ್ಲರೂ ಸದುಪಯೋಗಪಡಿಸಿಕೊಳ್ಬೇಕಾಗಿ ನಾನು ತಮ್ಮ ಮುಖಾಂತರ ವಿನಂತಿ ಮಾಡಿಕೊಳ್ತೇನೆ. ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಧಾರಣ 6 ಲಕ್ಷ ಜನ ಇದ್ದು ಸುಧಾ ಬರೀ 850 ಮೆಂಬರ್ಶಿಪ್ ಇರುವುದು ನಮ್ಮ ದುರದೃಷ್ಟ. ಈ ಸಭೆಯಲ್ಲಿ ನಾವು ಅಲ್ಲೇ ಒಂದು ಕೌಂಟರ್ ಓಪನ್ ಮಾಡ್ತಾ ಇದ್ದೇವೆ. ಅವರಿಂದ ಲೈಫ್ ಲಾಂಗ್ ಮೆಂಬರ್ಶಿಪ್ ಓನ್ಲಿ 500 ರೂಪಾಯಿ ಇದೆ, ಲೈಫ್ ಲಾಂಗ್ ಮೆಂಬರ್ಶಿಪ್. ಆದ ಕಾರಣ ಓನ್ಲಿ 1 ಫೋಟೋ, 2 ಫೋಟೋ ಮತ್ತು ಒಂದು ಆಧಾರ್ ಕಾರ್ಡು ಕಂಪಲ್ಸರಿ ತೆಗೆದುಕೊಂಡೇ ನಾವು ಮೆಂಬರ್ಶಿಪ್ ಮಾಡ್ತೇವೆ. ಅದರ ಉದ್ದೇಶ ಯಾಕಂದ್ರೆ ಎಲ್ಲ ಮಂಗಳೂರಿನ ನಾಗರಿಕ ಜನರಲ್ಲಿ ನಾನು ಒಂದು ಪ್ರಾರ್ಥನೆ ಎಂದರೆ ಮೆಂಬರ್ಶಿಪ್ ಆಗಬೇಕು. ಮೆಂಬರ್ಶಿಪ್ ಆದರೆ ಮಾತ್ರ ಇದು ಕನ್ನಡ ಸಾಹಿತ್ಯ ಪರಿಷತ್ ಒಂದು ಮಾದರಿ ಸಾಹಿತ್ಯ ಪರಿಷತ್ ಆಗ್ತದೆ. ಮತ್ತೆ ನಾವು ಮುಂದಿನ ಗುರಿಗಳು ಬಹಳ ಹಾಕೊಂಡಿದ್ದೇವೆ. ಪದಗ್ರಹಣ ಕಾರ್ಯಕ್ರಮದಲ್ಲಿ ನಾವೆಲ್ಲ ಅದರ ಬಗ್ಗೆ ಹೇಳಲಿಕ್ಕಿದ್ದೇವೆ. ಯಾಕಂದ್ರೆ ಶಾಲೆಯಲ್ಲಿ ಕಾರ್ಯಕ್ರಮ ಮಾಡುವಂಥ ಒಂದು ದೊಡ್ಡ ಉದ್ದೇಶ ಹಾಕೊಂಡಿದ್ದೇವೆ. ಪ್ರತಿ ತಿಂಗಳು ಒಂದು ಕಾರ್ಯಕ್ರಮ ಮಕ್ಕಳಿಗೆ ಸಾಹಿತ್ಯ ಅಭಿರುಚಿಯನ್ನು ಹಬ್ಬಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗೆ ಸಾಹಿತಿಗಳ ಮನೆಯಲ್ಲಿ ಒಂದು ಕಾರ್ಯಕ್ರಮವನ್ನು, ಸಾಹಿತ್ಯದ ಕಾರ್ಯಕ್ರಮ ಮಾಡುವಂಥ ಒಂದು ಅಭಿಲಾಷೆ ಹಾಕೊಂಡಿದ್ದೇವೆ. ಇದೆಲ್ಲ ಆಗಬೇಕಾದ್ರೆ ನಮಗೆ ಮೇನ್ ಉದ್ದೇಶ ನಮ್ಮದು ಮೆಂಬರ್ಶಿಪ್ ಡೆವಲಪ್ಮೆಂಟ್. ಅದನ್ನು ನಾವು ನನ್ನ ಕಾರ್ಯಕ್ರಮದಲ್ಲಿ 1 ಲಕ್ಷ ಜನರನ್ನು ಕಾರ್ಯಕ್ರಮ ಮೆಂಬರ್ಶಿಪ್ ಮಾಡಬೇಕಂತ ಹಾಕೊಂಡಿದ್ದೇವೆ. ಸಭಾ ಕಾರ್ಯಕ್ರಮ ಆದಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಸುಗಮ ಸಂಗೀತ ಶ್ರೀಮತಿ ಪವಿತ್ರ ವಿ ಮೈಯವರಿ ಇವರಿಂದ, ಹಾಗೂ ಶ್ರೀ ನಾಟ್ಯಾಂಜಲಿ ಕಲಾ ಅಕಾಡೆಮಿ ಸುರತ್ಕಲ್ ಪ್ರಸ್ತುತಪಡಿಸುವ ಭರತನಾಟ್ಯ ನೃತ್ಯ ರೂಪಕ ಸಂಭವಮಿ ಯುವೆ ಇದರ ಕಾರ್ಯಕ್ರಮವಿದೆ. ಹಾಗೆ ನಿರ್ದೇಶಕ ಕರ್ನಾಟಕ ಕಲಾ ಶ್ರೀ ವಿದ್ವಾನ್ ಚಂದ್ರಶೇಖರ್ ನಾವಡ್ ಅವರಿಂದ ಈ ಕಾರ್ಯಕ್ರಮ ನಡೆಯಲಿದೆ. ಹಾಗಾಗಿ ನನ್ನ ಒಂದು ದೊಡ್ಡ ಪ್ರಾರ್ಥನೆ ಏನಂತ ಹೇಳಿದ್ರೆ, ಇಡೀ ಮಂಗಳೂರು ಜನತೆಗೆ ಈ ಕಾರ್ಯಕ್ರಮದ ವಿಷಯ ಗೊತ್ತಾಗಬೇಕು. ಯಾಕಂದ್ರೆ ಮೆಂಬರ್ಶಿಪ್ 45 ವರ್ಷದ ಮೆಂಬರ್ಶಿಪ್ಪೇ ಮಾಡ್ತೀವಿ. ಜನರು ಮೆಂಬರ್ಶಿಪ್ ಆದರೆ ನಮ್ಮ ಕಾರ್ಯಕ್ರಮಕ್ಕೆ ಸಾಹಿತ್ಯದ ರುಚಿಯನ್ನ ಇಡೀ ಜಗತ್ತಿಗೆ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಸರಿಸುವಂಥ ಒಂದು ಕಾರ್ಯಕ್ರಮ ಆಗಬೇಕು. ಈ ಕಾರ್ಯಕ್ರಮ ಸರಳವಾಗಿ ಮಾಡ್ತಾ ಇದ್ದೇವೆ. 4:30 ಗಂಟೆಯಿಂದ 7:30 ಗಂಟೆ ತನಕ ಈ ಕಾರ್ಯಕ್ರಮ ಇದೆ. ಅದಕ್ಕಾಗಿ ನಿಮ್ಮ ಮುಖಾಂತರ
ಎಲ್ಲ ಜನರಿಗೆ ಹುಟ್ಟುವಂತೆ ಒಂದು ದಯಮಾಡಿ ನಿಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿದೆ. ಯಾಕಂದ್ರೆ ಎಲ್ಲ ಜನರಿಗೆ ಏನಾಗಿದೆ, ಕನ್ನಡ ಸಾಹಿತ್ಯ ಪರಿಷತ್ತು ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳುವ ಒಂದು ಅಭಿಮಾನ. ಈ ಅಭಿಲಾಷೆಯನ್ನು ಹೋಗ್ಬೇಕು. ನಮ್ಮ ಪದಗ್ರಹಣ ಕಾರ್ಯಕ್ರಮ ಇಂಪಾರ್ಟೆನ್ಸ್ ಅಲ್ಲ, ಮೇನ್ ನಮ್ದು ಕಾರ್ಯಕ್ರಮ ಇರೋದು ಮೆಂಬರ್ಶಿಪ್ ಡೆವಲಪ್. ಆಗೋಸ್ಕರ ಎಲ್ಲ ಜನರನ್ನು ಸೇರಿಸಿ ಮತ್ತೆ ತಾವುಗಳು ಸಹ 4:15 ಗಂಟೆಗೆ ಆ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿಕೊಡ್ಬೇಕನ್ನೋದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ. ಇದು ಮಂಗಳೂರು ತಾಲೂಕಿನಲ್ಲಿ ಬರೀ 850 ಇರುವುದು ಸರ್. ಅದರಲ್ಲಿ ಒಂದು 200 ಜನ ತೀರಿ ಹೋಗಿದ್ದಾರೆ, 405 ಜನ ಮೆಂಬರ್ಸ್ ಇರುವುದು. ಅದಕ್ಕೋಸ್ಕರ ನಾವು ಈ ಸಲ ಸಪರೇಟ್ ಆಗಿ ಅದಕ್ಕೆ ಕೌಂಟರ್ ಓಪನ್ ಮಾಡಿ ಅದರ ಬಗ್ಗೆ ಎಲ್ಲ ಮತ್ತೆ ಸಾಹಿತ್ಯಕ್ಕೆ ಯಾವುದೇ ಜಾತಿ ಮತ್ತು ಭೇದ ಇಲ್ಲದೆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಚಟುವಟಿಕೆಗಳಿಗೆ ತೊಡಗಿಸಿಕೊಳ್ಳಬೇಕು ಅನ್ನೋ ನಮ್ಮ ಅಭಿಲಾಷೆ. ಈಗ ಅಧ್ಯಕ್ಷರು ಹೇಳಿದ ಹಾಗೆ 850ರಲ್ಲಿ ಸುಮಾರು ಆಕ್ಟಿವ್ ಆಗಿ ಇರುವಂತದ್ದು ಕೇವಲ 300 ಮಂದಿ ಮಾತ್ರ. ಇದರಲ್ಲಿ 70-80 ದಾಟಿದವರು ಮಾತ್ರ, ಹೆಚ್ಚಿನವರು ನಡು ವಯಸ್ಸು ದಾಟಿದವರು. ಯುವಕರನ್ನ ಸಾಹಿತ್ಯಿಕ ಚಟುವಟಿಕೆಗಳಿಗೆ ತೊಡಗಿಸಿಕೊಳ್ಳುವುದು ನಮ್ಮ ಅಭಿಲಾಷೆ. ಈ ಕಾರಣದಿಂದ ಎಲ್ಲ ಯುವಕರನ್ನ, ವಿದ್ಯಾರ್ಥಿಗಳನ್ನ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೆಂಬರ್ ಮಾಡುವ, ಸದಸ್ಯರನ್ನಾಗಿ ಮಾಡುವಂತ ದೊಡ್ಡ ಅಭಿಲಾಷೆ ನಾವು ಹೊಂದಿದ್ದೇವೆ. ಈ ಕಾರಣದಿಂದ ನಿಮ್ಮಿಂದ ನಮಗೆ ಸಹಕಾರ ಆಗಬೇಕು ಅಂತ ನಾನು ಕೇಳಿಕೊಳ್ಳಿ. ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂಥ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಂಗಳೂರು ತಾಲೂಕು ಘಟಕದ ಪರವಾಗಿ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇವೆ.